ತುರುವೇಕೆರೆ ತಾಲೂಕಿನಲ್ಲಿರುವ ಪ್ರವಾಸಿ ಮಂದಿರಕ್ಕೆ ಇಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಮರೆಡ್ಡಿ ಹಾಗೂ ತಂಡ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು, ರೈತರ ವಿವಿಧ ಬೇಡಿಕೆಗಳನ್ನು ಆಲಿಸಿದರು. ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಲೋಕಾಯುಕ್ತರ ಬರುವಿಕೆಗಾಗಿ ತಾಲೂಕಿನ ಸರ್ಕಾರಿ ಅಧಿಕಾರಿಗಳು ಕಾಯುತ್ತಿದ್ದರು. ಸಭಾಂಗಣದ ಒಳಗಡೆ ಲೋಕಾಯುಕ್ತರು ಪ್ರವೇಶಿಸಿದ ತಕ್ಷಣವೇ ನಾವು ಯಾವುದೇ ತರಹದ ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಲು ಬಂದಿಲ್ಲ. ನಮ್ಮ ಭೇಟಿ ಏನಿದ್ದರೂ ರೈತರು, ಸಾರ್ವಜನಿಕರ ಮತ್ತು ಪತ್ರಕರ್ತರ ಜೊತೆಗೆ ಮಾತ್ರ ಎಂದು ಹೇಳಿದ್ರಲ್ಲದೆ ಸಭಾಂಗಣದಲ್ಲಿದ್ದ ತಾಲೂಕಿನ ಸರ್ಕಾರಿ ಮೇಲಾಧಿಕಾರಿಗಳನ್ನು ತಮ್ಮ ತಮ್ಮ ಜವಾಬ್ದಾರಿಯುತ ಕೆಲಸಗಳಿಗೆ ಮರಳಲು ಸೂಚಿಸಿದರು. ತದನಂತರ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದವರು ಸುಮಾರು 4 ಗಂಟೆಗಳ ಕಾಲ ಸಾರ್ವಜನಿಕ ರೈತರ ವಿವಿಧ ಸಮಸ್ಯೆಗಳನ್ನು ಆಲಿಸಿದರು. ಅಹವಾಲು ಸ್ವೀಕರಿಸಿ ಮಾತನಾಡಿದವರು, ಇನ್ನು ಮುಂದೆ ಯಾವುದೇ ತರಹದ ಅಕ್ರಮಗಳಾಗಲಿ, ಅಧಿಕಾರಿಗಳ ಬೇಜವಾಬ್ದಾರಿಯಾಗಲಿ, ರೈತರನ್ನು ಪದೇ ಪದೇ ವಿನಾಕಾರಣ ಅಲೆಸಿ ತೊಂದರೆ ಕೊಡುವುದು, ಸರಿಯಾದ ಸಮಯಕ್ಕೆ ಸರ್ಕಾರಿ ಅಧಿಕಾರಿಗಳು ಬಾರದೇ ಇರುವುದು, ಲಂಚವನ್ನು ಕೇಳಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು. ಇನ್ನು ಅಹವಾಲುಗಳನ್ನು ಸ್ವೀಕರಿಸಿದ ಲೋಕಾಯುಕ್ತ ರಾಮರೆಡ್ಡಿ ಹಾಗೂ ತಂಡ ಸ್ಥಳದಲ್ಲಿಯೇ ಕೆಲವೊಂದು ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನಿನ ಸಂಭಾಷಣೆಯ ಮೂಲಕ ಮಾತನಾಡಿ ಇತ್ಯರ್ಥಗೊಳಿಸಿದರು. ಈ ಸಂದರ್ಭದಲ್ಲಿ ರೈತರು, ಸಾರ್ವಜನಿಕರು, ಪತ್ರಿಕಾ ಮತ್ತು ಮಾಧ್ಯಮದ ನಾಗಭೂಷಣ್, ಮಲ್ಲಿಕಾರ್ಜುನ್ ಸ್ವಾಮಿ, ಧರಣೇಶ್, ನಂದೀಶ್, ಮನೋಹರ್, ಸುರೇಶ್ ಬಾಬು ಸೇರಿದಂತೆ ಹಲವರು ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಅವರು ನಮ್ಗೆ ಸ್ಟೇಷನ್ಗೆ ಬಂದು ತುರುವೇಕೆರೆ ಸ್ಟೇಷನ್ಗೆ ನಮ್ಗೆ ಬೆದರಿಕೆ ಹಾಕಿ ಅವರೆಲ್ಲ ಸೈನ್ ನಮ್ಮ ಹತ್ರ ಸೈನ್ ತಾಂಡು ನೀ ತಾಂಡ್ರೆ ಕ್ರೈ ಜಮೀನು ಬೋರ್ಡ್ನೆಲ್ಲ ಕ್ಯಾನ್ಸಲ್ ಮಾಡ್ಸೋದು ಎಲ್ಲ ಅವ್ರ ಗಂಡ ಎಲ್ಲ ಸಮೇತ ಬಂದು ಇದು ಮಾಡಿದ್ರು. ಮತ್ತೆ ನಮ್ಗೆ ಮತ್ತೆ ಕಂಪ್ಲೇಂಟ್ ಕೊಟ್ಟರು. ಅವ್ರು ಇದು ಮಾಡಿದ್ರೆ ನಾನು SP ಸರ್ ಹತ್ರ ಹೋಗಿ ಇದು ಮಾಡಿದ್ದೆ. ಯಾವಾಗ ನಾವು FIR ಮಾಡ್ಕೊಟ್ರು. FIR ಮಾಡಾದ್ಮೇಲೆ ತಿರ್ಗಾ ಅವನು ಅದೇ ತರ ಮಾಡ್ತಾ ಇದ್ದ. ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಏನು ಆಕ್ಷೇಪ ಮಾಡ್ತೀವಿ. ಅದೇ ತರ ಮಾಡ್ತಿದ್ರೆ ಏನು, ಯಾವ ತರ, ಏನು ರೋಡ್ ಅಡ್ಡ ಕಟ್ಟೋದು, ಮಣ್ಣು ತಗೊಂಬರೋದು, ಕೋಳಿ ಮಕ್ಕಳು, ಸೋಳೆ ಮಕ್ಕಳ ಸಂಬಂಧಿಕರೇ. ಬಟ್ ಅಂದ್ರೆ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ನಮಗೆ ಒಬ್ರು ಮಾತಾಡಿ. ಈಗ ನಿಮ್ಮ ಜಮೀನುಗಳು ಅವರಲ್ಲೇ ಪಾಲ್ಪಟ್ಟಿ ಆಗಿರೋದ ಬೇರೆ 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 ನಾವು ಪ್ರಯತ್ನ ಇರುತ್ತೆ ಸರ್. ಹೆಸರು ಹೇಳಿ ಸರ್. ದಬ್ಬೆ ಕೋಲಾಲ ಗ್ರಾಮ ಸರ್, ಹುಡುಗಿಯಲ್ಲಿ ಪೋಸ್ಟ್, ದಬ್ಬೆಘಟ್ಟ ಹೋಬಳಿ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಪುನೀತ್ ಕುಮಾರ್ ಆರ್ ಅಂತ. ನಾನು ಕೊಟ್ಟಿದ್ದೀನಿ ಕಂಪ್ಲೇಂಟ್, ಇವರು ಕೊಟ್ಟಿದ್ದಾರೆ, ಇಬ್ರು ಸೇರಿ ಕೊಟ್ಟಿದ್ದೀವಿ. ಏಕ್ದಮ್ ಯಾವುದೇ ಅಧಿಕಾರಿಗಳು ನೇರವಾಗಿ ಮಧ್ಯದಲ್ಲಿ ಎಂಟ್ರಿ ಆಗಲಿಕ್ಕೆ ಬರೋದಿಲ್ಲ. ಮಾಹಿತಿ ಹಾಕೋದಕ್ಕೆ ತಂದೆ ಕಾನೂನಿದೆ. ಇವರು PDO ಮಾಹಿತಿ ಕೊಡಲಿಲ್ಲ ಅಂದರೆ ನೀವು ಅವರ ಮೇಲ್ಮನವಿದಾರರಿಂದ ಮಾಹಿತಿ ತಗೋಬೇಕು. ಯಾರೋ ನಿನಗೆ ಲಾಸ್ಟ್ ಎಂಡ್ವರೆಗೂ ಯಾರು ಮಾಹಿತಿ ಕೊಡದಿದ್ದಾಗ ಮಾತ್ರ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಅದರಲ್ಲಿ ಎಂಟ್ರಿ ಆಗಲಿಕ್ಕೆ ಪ್ರಾವಿಷನ್ ಇದೆ. ಏನಾಗಿದೆ ಅಂದರೆ ಸರ್, ಆ ಮಾಹಿತಿ ಇದಕ್ಕೆ ಅಟ್ಯಾಚ್ ಮಾಡಿ ನೀವು ಕೊಡಿ. ಮುಂಚೆನೆ ಅವ್ರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಸರ್ ಆ ವಿಚಾರವಾಗಿ. ಇದು ಒತ್ತುವರಿಯನ್ನು ತೆರವುಗೊಳಿಸ್ಬಿಟ್ಟು ಕಾಮಗಾರಿ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೇರವಾಗಿ ನೀವು ಸಂಸ್ಥೆಯಿಂದ ಸಂಪರ್ಕಿಸಬಹುದು. ಯಾವುದೇ ಸಮಯದಲ್ಲಿ ಆಗಿರ್ಬೋದು. ನಮ್ಮ ಎಲ್ಲ ಮೊಬೈಲ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಡ್ತೇವೆ ನಾವು. ನೀವು ಯಾವುದೇ ಸಮಯದಲ್ಲಿ ನೇರವಾಗಿ ಬಂದು ಸಂಪರ್ಕಿಸಬಹುದು. ಯಾವುದೇ ಅಡೆತಡೆ ಇಲ್ಲ, ಸಮಯದ ಅಭಾವ ಇಲ್ಲ. ಲೋಕಾಯುಕ್ತ ಸಂಸ್ಥೆಯ ಕಚೇರಿಯ ಸಮಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಂತರವೂ ಸಹ ನಾವು ನಿಮಗೆ ದೂರವಾಣಿಯಲ್ಲಿ ಸಂಪರ್ಕಕ್ಕೆ 24 ಗಂಟೆ ಸಿಗ್ತವೆ. ಯಾವುದೇ ರೀತಿಯ ಆತಂಕ ಬೇಡ. ಯಾವ ರೀತಿ ಫೋನ್ ಮಾಡೋದು ಏನು ಅನ್ನೋ ಒಂದು ಯಾವುದೇ ರೀತಿಯ ಆತಂಕ ಬೇಡ. ನೀವು ಯಾವಾಗ ಬೇಕಾದರೂ ನಮಗೆ ಫೋನ್ ಮಾಡಿ ಹೇಳ್ಬೋದು, ಮಾಹಿತಿ ಕೊಡ್ಬೋದು, ನಮ್ಮನ್ನು ಸಂಪರ್ಕಿಸ್ಬೋದು, ಕಚೇರಿಗಳಿಗೆ ಬರ್ಬೋದು. ಈಗ ಪ್ರತಿಯೊಬ್ಬ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ತರ್ತೀರ. ಅಹವಾಲುಗಳನ್ನು ತರಬೇಕಾದ್ರೆ ಅದನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕು ನಾವು. ಇದು ಎಲ್ಲಿದೆ, ಎಲ್ಲಿ ಕೊಟ್ಟಿದ್ದೀವಿ, ಇದರಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗೆ ಕಾರಣೀಕರ್ತರು ಯಾರು, ಇಷ್ಟೆಲ್ಲ ಸ್ಪಷ್ಟವಾಗಿ ನಮಗೆ ಗೊತ್ತಾಗೋ ರೀತಿಯಲ್ಲಿ ಹೇಳಬೇಕು. ಆಮೇಲೆ ಅರ್ಜಿ ಕೊಡಬೇಕಾದ್ರೆ ನಮ್ಮ ಸಂಸ್ಥೆಯ ಹೆಸರಿಗೆ ಅರ್ಜಿ ಇರಬೇಕು. ಎಲ್ಲ ತಾಲೂಕು ಆಫೀಸಲ್ಲಿ ಕೊಟ್ಟು ರಿಸೀವ್ ಹಾಕ್ಸ್ಕೊಂಡ್ರು ಪೇಪರ್ ಜೆರಾಕ್ಸ್ ಇಟ್ಕೊಳೋದು, ಇನ್ನೆಲ್ಲೋ ಕೊಟ್ಟರು ಜೆರಾಕ್ಸ್ ಅವೆಲ್ಲ ಬೇಡ. ನೇರವಾಗಿ ನಮ್ಮ ಅರ್ಜಿಗೆ ಇಂಥ ತಮಗೆ ತೊಂದರೆ ಇದೆ, ಅದ್ರ ಬಗ್ಗೆ ಒಂದು ಅರ್ಜಿ ಬರೆದು ಅದರ ಕೆಳಗಡೆ ತಾವು ಏನು ಕಷ್ಟಪಟ್ಟಿದ್ದೀರಾ, ಎಲ್ಲೆಲ್ಲಿ ನೀವು ಕೊಟ್ಟಿದ್ದೀರಾ, ಯಾರಿಗೆ ಅರ್ಜಿ ಕೊಟ್ಟಿದ್ದೀರಾ, ಯಾರ ಕಡೆಯಿಂದ ರಿಸೀವ್ ಹಾಕ್ಸ್ಕೊಂಡಿದ್ದೀರಾ, ಯಾರು ನಿಮ್ಮ ಕೆಲಸ ಮಾಹಿತಿ ಅದರಲ್ಲಿ ಇರಬೇಕು.